ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿದ ಬಗ್ಗೆ ಮಕ್ಕರ್ ಮಂತಿದರು. ಮೂಜಿ ಡಿಸಿಎಂ ಪಕ್ಷದ ಅಭಿಪ್ರಾಯ ಅತ್ತು. ಕೆಲವೇರ್ನ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷ ಗಟ್ಟಿ ಉಂಡು ಆಂಡ ಕೆಲವೇರು ಪಕ್ಷ ಗಟ್ಟಿ ಪನ್ಪೆರು. ಅಕ್ಲೆನ ಸಲಹೆ ಸೂಚನೆಲೇನು ನಮ್ಮ ಕೇನ್ವಾ. ಪಕ್ಷದ ಹೈಕಮಾಂಡ್ ಮಟ್ಟಡು ನೆತ್ತ ಬಗ್ಗೆ ಚರ್ಚೆ ಆತಂಡು. ಆಂಡ ಸದ್ಯಗೂ ಮೂಜಿ ಡಿಸಿಎಂನ ಚರ್ಚೆ ಅತ್ತೊಂದು ಪಂಡೆರು. ಜೆಡಿಎಸ್ ಬತ್ತಿನ ಕಡಿಟು ಮಾತಲ ಪೋಂಡು ಪಂದು ಅರ್ಥ. ಅಕ್ಲೆನ ಒಟ್ಟಿಗೆ ಸೇರಿದು ಅಪಾಗೊರ ಯಾನ್ಲ ಸೋತುದೆ. ಇತ್ತೆ ಆ ಅನಿಷ್ಟ ದೂರ ಆಂಡು ಇತ್ತೆ ಅವು ಬಿಜೆಪಿಗೆ ಬೈತಂಡು. ಯಾನು ಈ ಸರ್ತಿಲ ಚಿಕ್ಕಬಳ್ಳಾಪುರಡು ಸ್ಪರ್ಧೆಗೂ ಉಂತುವೆ. BK ಹರಿಪ್ರಸಾದರ್ನ ಇಚಾರಡು ಶಿಸ್ತು ಕಮಿಟಿ ಎದುರು ಉಂಡು. ಅರೆಗ್ ನೋಟಿಸ್ ಕೊರ್ದು ನೆತ್ತ ಬಗ್ಗೆ ಸಮಿತಿ ತೂವೊಂದುಂಡು ಪಂಡೆರು. ಕಾವೇರಿ ನೀರ್ಗ್ ರಾಜ್ಯಡು ಆಪುನ ಹೋರಾಟದ ಇಚಾರಡು ಒಂಜಿ ವೇಳೆ ಬರ್ಸ ಬತ್ತಂಡ ಕಾವೇರಿ ಇಚಾರ ಕಮ್ಮಿ ಆಪುಂಡು. ಇತ್ತ ನಮ್ಮ ಸರ್ಕಾರ ಇಪ್ಪುನಗ ವಿರೋಧ ಮನ್ಪೆರೆ ಆಪುಜಿ. ನಮ್ಮ ಸರ್ಕಾರ ಕೋರ್ಟದ ಮೂಲಕ ಸಮಸ್ಯೆನು ಪರಿಹಾರ ಮನ್ಪೆರೆ ಪ್ರಯತ್ನ ಮಂತೊಂದುಲ್ಲೆರು. ಬಿಜೆಪಿದಕುಲು ಇತ್ತೆ ವಿರೋಧ ಪಕ್ಷಡು ಇತ್ತದು ವಿರೋಧ ಮಲ್ತೊಂದುಲ್ಲೆರು. ನಮ್ಮ ಸರ್ಕಾರ ರಾಜ್ಯದ ಜನಕ್ಲಿನ ಪರವಾದ ಬೇಲೆ ಮಲ್ಪೆರೆ ಉಂಡು. ಕರ್ನಾಟಕ ಕಾವೇರಿ ಇಚಾರಡು ಸೋಪೆರೆ ಮಸ್ತ್ ಕಾರಣ ಉಂಡು. ನಮ್ಮ ಕಾವೇರಿ ನೀರನ್ನು ಜಾಸ್ತಿ ಬಳಕೆ ಮಂತಿಜ. ಆ ಕಾಲದ ಆಡಳಿತಡು ಇತ್ತಿನಕುಲು ಮಂತಿನ ತಪ್ಪುಟ್ಟು ಇಂಚ ಆವೊಂದುಂಡು. ಯಗಚಿ ಅಣೆಕಟ್ಟು ಮನ್ಪುನೆನು ಕೆಲವೆರು ತಡೆತೆರು. ಅಂಚಾದು ನಮಕ್ ತಿಕ್ಕುಡಾಯಿನ ನೀರ್ದ ಪಾಲು ತಿಕ್ಕು ತಿಜಿಂದು ಪಂಡೆರು. ಅದನ್ನು ಅನುಷ್ಠಾನ ಮಾಡಬೇಕಿತ್ತು. ಈ ಸ್ಟುಡಿಯೋನಲ್ಲಿ ಸೇರಿಸತಕ್ಕಂಥ ಹಂತಕ್ಕೆ ತುಳು ಲ್ಯಾಂಗ್ವೇಜ್ ಬರ್ತಾ ಇಂಥದ್ದು ಅನೇಕ ದಟ್ ಇಸ್ ವೈ 42 ಲ್ಯಾಂಗ್ವೇಜಸ್ ಇನ್ ದಿ ಕಂಟ್ರಿ. ದಟ್ ಈಸ್ ಅವರ್ ರಿಯಲ್ ಎಸೆಟ್. ಅದು ಇವತ್ತು ನಾಶ ಆಗ್ತಾ ಇದೆ, ಡಿಸೇಪಿಯರ್ ಆಗ್ತಾ ಇದೆ. ಇಂಥ ಅನಾಹುತಗಳು ಕೂಡ ಈ ದೇಶದಲ್ಲಿ ಆಗತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಯಾವಾಗಲೂ ಕೂಡ ಇನ್ಇಕ್ವಾಲಿಟಿಯಲ್ಲಿ, ಅಸಮಾನತೆಯಲ್ಲಿ ಅದು ವರ್ಸ್ಟ್ ಎಫೆಕ್ಟೆಡ್ ಪೀಪಲ್ ಯಾರು ಅಂದರೆ ಫಾರ್ಮರ್ಸ್, ಆಮೇಲೆ ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸಸ್, ವಲ್ನರಬಲ್ ಗ್ರೂಪ್ಸ್. ಪ್ರೂಫ್ ಇಸ್ ಅವೈಲೇಬಲ್ ಇನ್ ದಿ ಬಜೆಟ್ ಅಲೋಕೇಶನ್ ಅಲ್ಲೇ ನೋಡಬೇಕು. ಒಂದು ಸ್ಯಾಂಪಲ್ ಹೇಳೋದುಂಟು. ಬಜೆಟ್ ಅಲೋಕೇಶನ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಇನ್ ದಿ ಬಜೆಟ್ ಆಫ್ 23-24 ಆಫ್ ಮೋದಿ ಗವರ್ಮೆಂಟ್, the budget estimates are lower by 1,79,364 crore compared to the revised estimates in 22-23 under the just 3 heads. ಮೂರು ಬಾಕ್ತಿನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅದು MGNRGA ಮಹಾತ್ಮ ಗಾಂಧಿ ಉದ್ಯೋಗ ಗ್ಯಾರಂಟಿ ಸ್ಕೀಮ್ನಲ್ಲಿ ಸಬ್ಸಿಡಿ ಆನ್ ಫುಡ್, ಸಬ್ಸಿಡಿ ಆನ್ ಫರ್ಟಿಲೈಸರ್, ರೈತರಿಗೆ ಸಂಬಂಧಪಟ್ಟದ್ದು, ಬಡವರಿಗೆ ಸಂಬಂಧಪಟ್ಟದ್ದು, ಜನಸಾಮಾನ್ಯ ಬಜೆಟ್ ಎಲೋಕೇಶನ್ನೇ ತೀವ್ರವಾಗಿ ಕಡಿಮೆ ಮಾಡಿದ್ದಾರೆ. ಹಾಗಾದರೆ ಇವರು ಬಡವರಿಗೆ ಈಕ್ವಾಲಿಟಿ ಹೇಗೆ ಬರ್ತದೆ? ಅದಕ್ಕಾಗಿ ಈಕ್ವಾಲಿಟಿ ರೆಕಾರ್ಡ್ನಲ್ಲಿ ನರೇಂದ್ರ ಮೋದಿ ಗವರ್ಮೆಂಟ್ ಇನ್ ದಿ ಕಂಟ್ರಿ ಇಸ್ ವರ್ಸ್ಟ್. ಇದು ಇತಿಹಾಸ ಇವರು ಮಾಡತಕ್ಕಂಥದ್ದು. ಈಗ ಇನ್ಕಮ್ ಇನ್ಇಕ್ವಾಲಿಟಿ ಒಂದು ಕಡೆ ಆದರೆ, ಶೇರ್ ಆಫ್ ಪೀಪಲ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ ಇಸ್ ಹೈಯರ್ ದ್ಯಾನ್ ದೇರ್ ಶೇರ್ ಆಫ್ ದ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್. ನಮ್ಮ ದೇಶದಲ್ಲಿ ಇದು ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್. India's economy experienced the largest annual contraction. ಅತ್ಯಂತ ಕುಸಿತದ ರಾಷ್ಟ್ರದ ಇತಿಹಾಸದಲ್ಲಿ ಅಥವಾ ಯಾವುದೇ ಜಗತ್ತಿನ ರಾಷ್ಟ್ರದ ಇತಿಹಾಸದಲ್ಲಿ 7.3% NSO ರಿಪೋರ್ಟ್ ಪ್ರಕಾರ 2021 ಅವರದೇ ರಿಪೋರ್ಟ್ ಪ್ರಕಾರ ಅತ್ಯಂತ ಕನಿಷ್ಠವಾಗಿ ಅದು. ಇದೆಲ್ಲ ಕಾರಣದಿಂದಾಗಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಕೂಡ 146ನಲ್ಲಿ 135 ನಮ್ದು ರೆಕಾರ್ಡ್ ವಿದಿನ್ 10 ಇದು ಬಂದಿದೆ. ಆದ್ರಿಂದ ಇವತ್ತು ದ್ಯಾಟ್ ಮೀನ್ಸ್ ಅತೃಪ್ತ ಜನಾಂಗ ಇದೆ. ಇವತ್ತು ನಮ್ಮ ದೇಶದಲ್ಲಿ ಜನ ಅತೃಪ್ತರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಒಂದು PU ಅಂತೇಳಿ ಒಂದು ಸಂಸ್ಥೆ ಇದೆ, PUW ವರ್ಲ್ಡ್ ಸಂಸ್ಥೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 80% ಆಫ್ ದಿ ಪಾಪ್ಯುಲೇಷನ್ ಸರ್ವೆ ಮಾಡಿದಾಗ ಇನ್ ದಿ ಕಂಟ್ರಿ ದೇ ವಾಂಟ್ ಮಿಲಿಟರಿ ರೂಲ್. ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇದಕ್ಕೂ ನಮ್ಮ ದೇಶಕ್ಕೂ ಏನು ವ್ಯತ್ಯಾಸ ಇದೆ ನೋಡಿ. ಇದನ್ನೆಲ್ಲ ಮರೆಗಾಲಿಗೆ ಎಲ್ಲ ಅಂಕಿ ಸಂಖ್ಯೆಗಳನ್ನೆಲ್ಲ ಸಪ್ರೆಸ್ ಮಾಡ್ತಾರೆ. ಇದೆಲ್ಲ ಜನರ ಗಮನಕ್ಕೆ ತರ್ತಾ ಇಲ್ಲ. ಅಂತ ಒಂದು ದುಸ್ಥಿತಿ ಇವತ್ತು ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022, India is among the most unequal countries in the world with rising poverty and an affluence line. Report highlights that the top 10% and top 1% in India hold 57% and 22% of the total national income respectively. ಅದು ಕಾರ್ನರ್ ಆಗ್ತಾ ಇದೆ. ಬಾಟಮ್ 50% ಶೇರ್ ಹ್ಯಾಸ್ ಗಾನ್ ಡೌನ್ ಟು 13%. ಇದು ಲೇಟೆಸ್ಟ್
ವರ್ಲ್ಡ್ ಇನಿಕ್ವಾಲಿಟಿ ರಿಪೋರ್ಟ್ ಆಫ್ 2022 ವರ್ಲ್ಡ್ ಬ್ಯಾಂಕ್ ಇದು ವರದಿ ಅಂತಂದಿದೆ. ಆದ್ದರಿಂದ ಇದು ಅನೇಕ ವಿಚಾರಗಳಿವೆ. ಅದು ಆ ಸಂದರ್ಭ ಬಂದಾಗೆಲ್ಲ ನಾವು ಆದರೆ ಮುಂದೆ 2020 ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೆನ್ಸಸ್ ಮಾಡಲಿಕ್ಕೆ ಇವರು ಆರ್ ರಿಫ್ಯೂಸಿಂಗ್. ನಾವು ಎಲ್ಲರೂ ಇಂಡಿಯಾದ ಪಾರ್ಟ್ನರ್ಸ್ ಎಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ನಿಲ್ಲಿ ಸ್ವಲ್ಪ ಮುಗಿಸ್ತೇನೆ, ಲಾಸ್ಟ್ ಬರ್ತದೆ, ಆಮೇಲೆ ಬೇಕಾದ್ರೆ ಕೇಳಿ. 2000 ಈಗ ಸೆನ್ಸಸ್ ಬಗ್ಗೆ ಈಗ ಬಹುಶಃ 2024 ಚುನಾವಣೆ ಏನು ಬರ್ತದೆ, ಆ ಚುನಾವಣೆ ಇಟ್ ಮೇ ಬಿ ರೆಫರೆಂಡಮ್ ಫಾರ್ ದಿ ಸರ್ವೈವಲ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ದಿ ಸರ್ವೈವಲ್ ಆಫ್ ದಿ ವಿಮೆನ್. ಇದೇ ರೆಫರೆಂಡ ಆಗಿ ಪರಿವರ್ತನೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಈ ಒಂದು ರೆಫರೆಂಡಮ್ನಲ್ಲಿ BJP ಅಥವಾ ಅವರ ಅನುಯಾಯಿಗಳು ಕೊಚ್ಚಿಕೊಂಡು ಹೋಗ್ತಾರೆ. ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಸ್ ಹೇಳಿ.